ಕಾಪು ತಾಲೂಕಿನ ತೆಂಕ ಎರ್ಮಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೀಚ್ ರಸ್ತೆಯ ಬಬ್ಬುಸ್ವಾಮಿ ದೇವಸ್ಥಾನದ ಸಂಪರ್ಕ ರಸ್ತೆ ಮಳೆ ನೀರು ನಿಂತು ಸ್ವಿಮ್ಮಿಂಗ್ ಪೂಲ್ ರೂಪ ತಾಳಿದ್ರು. ಗ್ರಾಮ ಪಂಚಾಯತ್ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂಬುದಾಗಿ ಆ ಭಾಗದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ ಬಬ್ಬುಸ್ವಾಮಿ ದೇವಸ್ಥಾನ ಸಂಪರ್ಕ ಕಾಂಕ್ರೀಟ್ ರಸ್ತೆ ಬಹುತೇಕ ಮರಳು ಸಾಗಾಟಕ್ಕೆ ನಲುಗಿ ಹೋಗಿ ಬಿರುಕು ಬಿಟ್ಟಿದ್ರು. ಗ್ರಾಮ ಪಂಚಾಯತ್ ತುಟಿ ಬಿಚ್ಚದಿರುವುದು ಒಂದು ಕಡೆಯಾದ್ರೆ, ಇದೀಗ ರಸ್ತೆ ಆರಂಭವಾಗುವ ಪ್ರದೇಶದಲ್ಲಿ ರಸ್ತೆಯಲ್ಲಿ ಮೊಣಕಾಲುವರೆಗೆ ನೀರು ನಿಂತು ರಸ್ತೆ ಸ್ವಿಮ್ಮಿಂಗ್ ಪೂಲ್ ರೂಪ ತಾಳಿ ನೂರಾರು ವಾಸದ ಮನೆಗಳನ್ನ ಸಂಪರ್ಕಿಸುವ ರಸ್ತೆಯಲ್ಲಿ ಜನ ನಡೆದಾಡುವುದಕ್ಕೂ ಸಮಸ್ಯೆಯಾಗಿದೆ. ಈ ರಸ್ತೆಯಾಗಿ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು ನಿತ್ಯ ಪ್ರಯಾಣಿಸುತ್ತಿದ್ದು, ಮತ್ತೊಂದು ಕಡೆ ಇದಕ್ಕೆ ಸಮೀಪದಲ್ಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನಿವಾಸ ಇದ್ರೂ ಈ ಸಮಸ್ಯೆಗೆ ಮುಕ್ತಿ ನೀಡಲು ವಿಫಲರಾಗಿದ್ದಾರೆ. ನಮ್ಮ ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಮಾಡುವಂತೆ ಸ್ಥಳೀಯ ನಿವಾಸಿ ಶರತ್ ಶೆಟ್ಟಿ ಗ್ರಾಮಸ್ಥರ ಪರವಾಗಿ ಒತ್ತಾಯಿಸಿದ್ದಾರೆ. ಪ್ರತಿ ವರ್ಷ ಇಂಚೆನೆ ಚರಂಡಿ ವ್ಯವಸ್ಥೆ ಇಜ್ಜಿ ఒక ನೀರು ದಾರಿ ಉಂಟು ಬಟ್ ತೂವರ್ನ ತಪ್ಪಿದ್ದಾರೆ ಸರಿಗಟ್ಟು ವ್ಯವಸ್ಥೆ ಎಲ್ಲ ಮಲ್ಪಿದ್ದಾರೆ. ಅಲ್ವೇ ಕೊಡಿದ ರಸ್ತೆ ಕಡ್ಡೆ ಬತ್ತಿನ ಒಬ್ಬ ದೇವಸ್ಥಾನ ಹೋಗಿನ ರಸ್ತೆ ಪಂಚಾಯತಿ ಮೂಲ ಎರ್ಮಲ್ ಪಂಚಾಯತಿ ಬೈದೇರು ತೂವರೆ ಬೈದೇರು ಬಟ್ ತುಲೈತೆ ಮರಣಿ ಒಂದು 10-15 ದಿನ ಉಂಡು ಇದ ಮುಟ್ಟಲ್ಲ ಸರಿ ಆಗ್ತದೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.